ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ರಾಜ್ಯದ ಮಾತಾ ಜಿಲ್ಲೆಲೆಡೆ ಸ್ವಂತ ಚಾಲನೆದ ಗಾಡಿಲಿನ ಪರೀಕ್ಷಾ ಕೇಂದ್ರಲಿನ ತಾಪನೆಗೆ ಕ್ರಮ ದೆತ್ತೊಂದುಂಡೊಂದು ರಾಜ್ಯದ ಸಾರಿಗೆ ಬೊಕ್ಕ ಮುಜರಾಯಿ ಮಂತ್ರಿ ಶ್ರೀರಾಮಲಿಂಗಾರೆಡ್ಡಿ ಪಂತೆರ ಕೊಣಾಜೆ ಕಮಲಪದವು ಕೈತಲು ಪೊಸತಾದ ಕಟ್ಟಿದಿನ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪತೊಕ್ಲಿನ ಕೇಂದ್ರ ಉದಿಪನ ಮಲ್ತದ ಅರು ಪಾತಿರಿಯರು ಉಳ್ಳಾಲ ತಾಲೂಕದ ಕೋಣಾಜೆ ಕಂಬಳಪದವು ಕೈತಲು ಪೊಸತಾದ ಕಟ್ಟಿದಿನ ವಿದ್ಯುನ್ಮಾನ ವಾಹನ ಚಾಲನಾ ಪರೀಕ್ಷಾ ಪತೊಕ್ಲಿನ ಕೇಂದ್ರದ ಉದಿಪನ ಕಾರ್ಯಕ್ರಮ ಐತಾರ ನಡೆತಂಡು ರಾಜ್ಯದ ಸಾರಿಗೆ ಬೊಕ್ಕ ಮುಜರಾಯಿ ಮಂತ್ರಿ ರಾಮಲಿಂಗಾರೆಡ್ಡಿ ಹೊಸ ಕೇಂದ್ರದ ಉದಿಪನ ಮಲ್ತೆರ ರಾಮಲಿಂಗಾರೆಡ್ಡಿ ಪಾತ್ರದ ಸುಮಾರು 7 ಕೋಟಿ ರೂಪಾಯಿ ಖರ್ಚಿಡು ಈ ವಿದ್ಯುನ್ಮಾನ ಗಾಡಿಲಿನ ಚಾಲನಾ ಪರೀಕ್ಷಾ ಪತೊಕ್ಲಿನ ಕೇಂದ್ರ ಕಟ್ಟದಂಡು ಈ ತೊರ್ತಿಗೆ ಧಾರವಾಡ ಕೊಪ್ಪಲ ದಾಂಡೇಲಿ ಸೇರಿನಂಚ ಆಜಿ ಕಡೆಟ್ ಕಾಮಗಾರಿ ಮುಗಿದಂಡು ಬೆಳಗಾವಿ ರಾಯಚೂರು ದೇವನಹಳ್ಳಿ ಕೋಲಾರ ಹೊಸಪೇಟೆ ಬಳ್ಳಾರಿ ವಿಜಯಪುರ ಇಂಚಿತ್ತಿ ಜಿಲ್ಲೆಲೆಡ್ ಕಾಮಗಾರಿ ಬುಲಿಚೆಲ್ಡುಂಡು ರಾಜ್ಯದ ಮಾತಾ ಜಿಲ್ಲೆಲೆಡ್ ಸ್ವಂತ ಚಾಲನೆದ ಗಾಡಿಲಿನ ಪರೀಕ್ಷಾ ಕೇಂದ್ರಲಿನ ತಾಪನೆಗೆ ಕ್ರಮದೆತ್ತೊಂದುಂಡು ಕರ್ನಾಟಕ ದೇಶದ ಬಾರಿ ಹೆಚ್ಚ ಟ್ರ್ಯಾಕ್ ಒಪ್ಪುನ ರಾಜ್ಯ ಅದು ಗುರ್ತ ಮಂತದೊಂದು ಪಂಡಿರ ರಾಜ್ಯ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಫರೀದ್ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್ ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾಡ್ತಿ ಮಮತಾ ಡಿಎಸ್ ಗಟ್ಟಿ ಕಾರ್ಯಕ್ರಮಟ್ಟು ಪಾಲ್ದಿತ್ತುಂಡಿರ ಗ್ರಾಮಾಂತರ ಪ್ರದೇಶ ಕಲ್ಯಾಣ ಕರ್ನಾಟಕ ವಾಯವ್ಯ ಕರ್ನಾಟಕ KSRTCಗೆ 25%, 5 ಲಕ್ಷ ಸಂಸ್ಥೆದು, 5 ಲಕ್ಷ ಸ್ಟೇಟ್ ಗೌರ್ಮೆಂಟು 25%, ಇನ್ನು 10 ಲಕ್ಷ ಅಂದರೆ 50% ಕೇಂದ್ರ ಸರ್ಕಾರ ಕೊಟ್ಬಿಡೋದು. ನಮಗೆ ಭಾಳ ಸುಲಭವಾಗಿ ಬಸ್ಸುಗಳು ಅವಾಗ ಸಿಗ್ತಾಯಿತ್ತು. ಕೇವಲ 25%ಗೆ ಅವಾಗ ನಮಗೆ ಸಿಗ್ತಾಯಿತ್ತು. ಆಮೇಲೆ ಬೆಂಗಳೂರು ನಗರಕ್ಕೆ 50% ಸಬ್ಸಿಡಿ, 50% ಸಂಸ್ಥೆಯವರು ಹಾಕೋಬೇಕಾಗಿತ್ತು, 25% ಕೇಂದ್ರ ಸರ್ಕಾರ, 25% ರಾಜ್ಯ ಸರ್ಕಾರ ಹಾಕ್ಕೊಂಡ್ರೆ ಅರ್ಧ ಬೆಲೆಗೆ ನಮ್ಮ ಬಸ್ ಸಿಕ್ಬಿಡೋದು. ಆಗ ನಮಗೆ ಸಂಸ್ಥೆಗೆ ಭಾಳ ಸುಲಭವಾಗಿ ನಮಗೆ ಬಸ್ಸುಗಳು ಸಿಗ್ತಾಯಿತ್ತು. ಆಮೇಲೆ ಈಗ ಎಲೆಕ್ಟ್ರಿಕ್ ಬಸ್ಸಸ್ ಬರಬೇಕು ಅಂತ NDA ಸರ್ಕಾರ ಬಂದ ಮೇಲೆ ತೀರ್ಮಾನ ತಗೊಂಡಿದ್ದಾರೆ. ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಗ್ರಾಮ ಪಂಚಾಯತ್ ಫಂಡ್ ಅವು ಗ್ರಾಮದ ಹೃದಯ ಅಂದು ರಾಜ್ಯ ವಿಧಾನಸಭೆತ ಸ್ಪೀಕರ್ ಯುಟಿ ಖಾದರ್ ಫರೀದ್ ಪಂತೆರ ನೀರ್ಮಾರ್ಗ ಗ್ರಾಮ ಪಂಚಾಯತ್ ಸುತ್ತದ ಬೇತೆ ಬೇತೆ ಕಾಮಗಾರಿಲೆನ ಉದಿಪನ ಬಕ ಮೂರ್ತ ನಡಪಾದ ಆರು ಪಾತಿರಿಯರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕುಡ್ಲ ನೀರ್ಮಾರ್ಗ ಗ್ರಾಮ ಪಂಚಾಯತ್ ಬಕ ಹಸಿರು ತಳ ಕುಡ್ಲದ ಜತೆ ಸೇರಿಗಿಡ ಗ್ರಾಮ ಪಂಚಾಯತ್ ಸುತ್ತದ ಬೇತೆ ಬೇತೆ ಕಾಮಗಾರಿಲೆನ ಉದಿಪನ ಬಕ ಕಾಮಗಾರಿಲೆಗೆ ಶಿಲಾನ್ಯಾಸದ ಕಾರ್ಯಕ್ರಮ ನೀರ್ಮಾರ್ಗೋಡ್ ನಡೆದಿತ್ತಂಡ ನಾಡಪದ ಪಂಡದ ಕಾರ್ಯಕ್ರಮಕ್ಕೂ ಚಾಲನೆ ಕುರಿಯರ ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಕಾರ್ಯಕ್ರಮ ಉದಿಪನ ಮಲ್ತದ ಶಿಲಾನ್ಯಾಸ ನಡಪಾದ ಕುರಿಯರ ಲೇಸ್ಡ್ 10ನೇ ಕ್ಲಾಸ್ದ ಕೆ ರೂಪಾಲಿರಾವ್ ಇಜಾರ ಸಾಹಿಲ್ ಲಿಜಾ ರಾಜ್ ಮಂತೆರ ಬೊಕ PUCಡ್ ಸಾಧನೆ ಮಲ್ತಿನ ಜೋಕ್ಲೆಗ್ ಮರ್ಯಾದೆ ಮಲ್ತೆರ ವಿಕಲಚೇತನರಿಗೆ ಬೊಕ ಗೊಬ್ಬುದ ಸಾಧಕರಿಗೆ ಚೆಕ್ಲೇನ್ ಪಟ್ಟಿಯರ ನೀರ್ಮಾರ್ಗ ಗ್ರಾಮ ಪಂಚಾಯತ್ ಬೊಕ ಹಸಿರು ತಳ ಒಟ್ಟಾದ ಖಾದರ್ ಫರೀದ್ರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಸ್ಪೀಕರ್ ಖಾದರ್ ಪಾತಿರ್ದ ಗ್ರಾಮ ಪಂಚಾಯತ್ ಪಂಡ ಅವು ಗ್ರಾಮದ ಹೃದಯ ಆ ಹೃದಯವಾಗದ ಕಾಮಗಾರಿ ರಭಸೋಡ್ ನಡೆತಂಡ ಜಿಲ್ಲೆದ ಕಾಮಗಾರಿಗೆ ರಭಸ ಪಡೆಯನಂಚ ಆಪನೊಂದು ಪಂಡ್ಯರ ವಿಶಿಷ್ಟ ಸಾಧನೆ ಮಲ್ತಿನ ಮಹೇಶ್ ಕುಮಾರ್ ಹೊಳ್ಳ ಮಹಮ್ಮದ್ ಬಾಷಾ ಪದ್ಮನಾಭ ಕೋಟ್ಯಾನ್ ವಿಜಯ ಕೋಟ್ಯಾನ್ ಪಡು ಮಕ್ಳೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ನೀರ್ಮಾರ್ಗ ಗ್ರಾಮ ಪಂಚಾಯತ್ ಗುರ್ಕಾರ್ಯರು ಶ್ರೀಧರ ಚಿಕ್ಕಬೆಟ್ಟು ಒತ್ತು ಗುರ್ಕಾರ್ಯರು ಮೌಲಿ ಶಾಂತಿ ಸಾಲ್ದಾನ ದುಂಬುದ ತಾಲೂಕ್ ಪಂಚಾಯತ್ ಗುರ್ಕಾರ್ಯರು ಮಹಮ್ಮದ್ ಮೋನು ಸಲೀಂ KDP ಸದಸ್ಯರು ಮೆಲ್ವಿನ್ ಡಿಸೋಜಾ ದುಂಬುದ ಮೇಯರ್ ಭಾಸ್ಕರ ಮೊಯ್ಲಿ ಲೇಸ್ಟ್ ಪಾಲ್ದೊಂಡ್ಯರ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಪ್ರತಿಯೊಂದು ಗ್ರಾಮ ಪಂಚಾಯತ್ನವರು ಸದಸ್ಯರು ಮನೆಯವರು ಅಲ್ಲಿರುವ ಇಲಾಖೆ ಅಧಿಕಾರಿಗಳು ವಿವಿಧ ಇಲಾಖೆ ಅಧಿಕಾರಿಗಳು ಅದೇ ಮನೋಭಾವದ ಮುಖಾಂತರ ಸಾಮಾನ್ಯ ಸಮಾಜ ನಿರ್ಮಾಣ ಮಾಡಬೇಕೆಂದು ಪಣತೊಟ್ಟಾಗ ಮಾತ್ರ ಅದು ಏಕತೆಯ ಸಮಾಜ ಮತ್ತು ಬಲಿಷ್ಠದ ಭಾರತ ನಿರ್ಮಾಣ ಮಾಡಲಿಕ್ಕೆ ನಮಗೆಲ್ಲರಿಗೂ ಕೂಡ ಪೂರಕವಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು.
ಎಲ್ಲ ಕೆಲಸ ಕಾರ್ಯ ಜೊತೆಯಲ್ಲಿ ಅದು ನಿಮ್ಮ ದೊಡ್ಡ ಮಟ್ಟದ ಏನು ತಾವು ಇವತ್ತು ಮಾಡಿದ್ದೀರಾ. ಶ್ರೀಧರ್ ನಮಗೆ ಬೆಲ್ವೇನಿ ಇಲ್ಲ ಭಾಳ ಚೆನ್ನಾಗಿ ಇಲ್ಲಿ ಗೊತ್ತಿದೆ. ಇದನ್ನು ಪ್ರತಿಯೊಂದು ಮನೆಯಲ್ಲಿ ಬಹುಶಃ ನಾವು ಇವತ್ತು ವಿಶ್ವಾಸ ಮೂಡಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿದ ಕೆಲಸ ಅದು ಪ್ರತಿಯೊಬ್ಬರನ್ನು ಕೂಡ ಆಗಬೇಕು. ಅದಕ್ಕಾಗಿ ನಾನೆಲ್ಲ ಗ್ರಾಮ ಪಂಚಾಯತ್ಗೆ ಸದಸ್ಯರಿಗೆ ಅದು ಸರಿ ಹೇಳೋದು, ನಾವೊಂದು ಸರ್ವ ಧರ್ಮದವರ ಸರ್ವ ವರ್ಗದವರ ಎಲ್ಲ ಸಮಸ್ಯೆಗಳ ಒಂದು ಸೇತುವೆಯಾಗಿ ಕಾರ್ಯನಿರ್ವಹಿಸುವ ಜವಾಬ್ದಾರಿ ಅದು ಪ್ರತಿಯೊಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರ್ನಾಟಕ ರಿಯಲ್ ಎಸ್ಟೇಟ್ ವಲಯಡು ಕುಡ್ಲದ ಪುದರ್ಪೊಯಿ ಉದ್ಯಮ ಸಂಸ್ಥೆ ಆದಪ್ಪುನ ರೋಹನ್ ಕಾರ್ಪೊರೇಷನ್ ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ರನ್ನ ಐತ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ಆದ ಜುಲೈ 14 ಘೋಷಣೆ ಮಾಡಿದ. ಕುಟ್ಲದ ಬಿಜಯ್ ಭಾರತ್ ಮಾಲ್ಡ್ ಶನಿವಾರ ಜಿಲ್ಲೆದ ಮುಖ್ಯ ಮಾಧ್ಯಮ ಪ್ರತಿನಿಧಿಲು ಸಾಮಾಜಿಕ ಮಾಧ್ಯಮ ಪ್ರಭಾವದ ಕ್ಲುಬಕ ಸಿನಿಮಾ ಲೋಕದ ಕಲಾವಿದರಿದ್ದದ ನಡತಿನಲ್ಲಿಸಿದ ರೋಹನ್ ಕಾರ್ಪೊರೇಷನ್ ಶಾರುಖ್ ಖಾನ್ರನ್ನ ಸಂಸ್ಥೆದ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ಆದ ಘೋಷಣೆ ಮಲ್ತಂಡ. ಬಾಲಿವುಡ್ ನಟಿ ಶಾರುಖ್ ಖಾನ್ ಈ ದುಂಬು ಕರ್ನಾಟಕದ ಓವೇ ಬ್ರ್ಯಾಂಡ್ಗೆ ಅಂಬಾಸಿಡರ್ ಆದಿಜ್ಜಾಂಡ್. ಇತ್ತ ರೋಹನ್ ಕಾರ್ಪೊರೇಷನ್ ಸಂಸ್ಥೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆದ ಕುಡ್ಲನಗರನು ರಾಷ್ಟ್ರ ಮಟ್ಟದ ಗುರ್ತ ಮಲ್ಪನಂಚ ಮಲ್ತಿರ. ಒಂದು ಈ ಘೋಷಣೆದ ಇಸೇಸ ಮಾಮಲ್ಲ ಪರದದ ಮಿತ್ತ ಪ್ರದರ್ಶನ ಮಲ್ತಿನ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ವಿಡಿಯೋ ಜುಲೈ 14 ಕಾರ್ಯಕ್ರಮದ ಆಕರ್ಷಣೆ ಆದಿತ್ತಂಡ. ಈ ವಿಡಿಯೋಡು ರೋಹನ್ ಕಾರ್ಪೊರೇಷನ್ದ ಉಮೇದದ ಪ್ರಯಾಣ ಬೊಕ್ಕ ಶಾರುಖ್ ಖಾನ್ರನ ಶ್ರಮ ಬೊಕ್ಕ ವ್ಯಕ್ತಿತ್ವದಿಂಜಿದಿನ ಯಶೋಗಾಥೆ ಅದ್ಭುತ ಆದ ಮೂರ್ತು ಬೈದಂಡ. ರೋಹನ್ ಕಾರ್ಪೊರೇಷನ್ ಸಂಸ್ಥೆದ ಯಜಮಾನ್ಯರ ರೋಹನ್ ಮೊಂತೆರೋ ಪಾತ್ರ ಹಿಡಿದು ಶಾರುಖ್ ಖಾನ್ ರಂಚನ ಪ್ರಭಾವಿ ವ್ಯಕ್ತಿತ್ವ ಎಂಕ್ಲನ ಒಟ್ಟುಗೂ ಪುನೇಡ್ದವರ ಎಂಕ್ಲನ ಗೆಲ್ಮೆನ ಲಾತಿ ಎತ್ತರಗೂ ಕೊನಪುನೇಟು ಹೊಸ ಆತ್ಮ ವಿಶ್ವಾಸ ಬೈದಂಡ. ಒಂದು ಶಕ್ತಿದಿಂಜಿದಿನ ಜತೆ ಸೇರಿಕೆದ ಹೊಸ ಅಧ್ಯಾಯದ ಸುರುಂದು ಪಂಡ್ಯರ. ಈ ಘೋಷಣೆ ಬಜ್ಜಿ ಬ್ರ್ಯಾಂಡ್ ಪ್ರಚಾರ ಹತ್ತು ಒಂದು ಕುಡ್ಲದ ಅಭಿವೃದ್ಧಿದ ಸಾದಿಡು ಬೊಕ್ಕೊಂಜಿ ಸಂದರ್ಭಗೂ ಸರಿಯೈನ ಪಜ್ಜೆ 32 ವರ್ಷಲೈನ ಅನುಭವ 5,000 ಹೆಚ್ಚ ಖುಷಿ ಟೊಪ್ಪನ ಕುಟುಂಬಲು 25 ಹೆಚ್ಚ ಗೆಲ್ಮೆದ ಯೋಜನೆಲೆನ ಒಟ್ಟುಗು ರೋಹನ್ ಕಾರ್ಪೊರೇಷನ್ ಇತ್ತ ಲೋಕಮಟ್ಟದ ಸಾದಿಡು ಪಜ್ಜೆದಿತ್ತಂಡು. ರೀನಾ ಡಿಸೋಜಾ ಕಾರ್ಯಕ್ರಮ ಸುಧಾರ್ಥ ಕುರಿಯರ್. ಶಾರುಖ್ ಖಾನ್ ಇಂದು ಗ್ಲೋಬಲ್ ಬ್ರ್ಯಾಂಡ್, ಆ ಗ್ಲೋಬಲ್ ಬ್ರ್ಯಾಂಡ್ ಅಲ್ಲಿ ಅವರ ಕೆಳಗೆ ನಮಗೂ ಅವರ ಕೊಡೆಯಲ್ಲಿ ನಮಗೂ ಬೆಳೀಲಿಕ್ಕೆ ಆಗ್ತದೆ. ಹಾಗಾಗಿ ಆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ನಮ್ಮದು ಮತ್ತು ಅವರದ್ದು ಒಂದು ಲೈಫ್ ಸ್ಟೈಲ್ ನೋಡಿದರೆ ಒಂದು ಹಾಗೇನೆ ಕಾಣ್ತದೆ. ನಾವು ಸಹ ಅವರು ಸಹ ತುಂಬ ಚಿಕ್ಕದಿಂದ ಬಂದವರು, ದೊಡ್ಡ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿದ್ದಾರೆ. ನಾವು ಸಹ ಒಂದು ಚಿಕ್ಕ 32 ವರ್ಷದಿಂದ ಮೊದಲು ಒಂದು ರಿಯಲ್ ಎಸ್ಟೇಟನ್ನು ಸ್ಟಾರ್ಟ್ ಮಾಡಿ ಇವತ್ತು ನಾವು ಬೆಳೆದಿದ್ದೇವೆ. ಆಗೋಸ್ಕರ ನಮಗೆ ಅವರದ್ದೊಂದು ಅಗತ್ಯವೆಂದು ಎನಿಸಿತು. ಹಾಗಾಗಿ ನಾವು ಅವರನ್ನು ಚೂಸ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ಈ ಬ್ರ್ಯಾಂಡಿಗೆ ನಾವು ಇಲ್ಲಿ ಅನಾವರಣ ಮಾಡ್ತಾ ಇದ್ದೇವೆ. ಪೇರಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಸುರೂತ ಜೀರ್ಣೋದ್ಧಾರಲೆ ಕೊಡುಕಟ್ಟೆರು ಉಪ್ಪುನ ನಗಾರಿ ಗೋಪುರದ ಶಿಲಾನ್ಯಾಸ ಐತಾರ ನಡೆತಂಡ. ಸಾರಿಗೆ ಬೊಕ್ಕ ಮುಜರಾಯಿ ಮಂತ್ರಿ ರಾಮಲಿಂಗಾರೆಡ್ಡಿ ಶಿಲಾನ್ಯಾಸ ಮಲ್ತೆರ. ಉಡುಪಿ ಜಿಲ್ಲೆ ಪೆರಡೂರದ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಜೀರ್ಣೋದ್ಧಾರ ಹೊಂದಿತದ ಸುರೂತ ಹಂತದ ಜೀರ್ಣೋದ್ಧಾರಡು 7 ಕೋಟಿ ರೂಪಾಯಿ ಖರ್ಚಿದ ನಗಾರಿ ಗೋಪುರ ಕಟ್ಟೆರ ಶಿಲಾನ್ಯಾಸ ಕಾರ್ಯಕ್ರಮ ಐತಾರ ನಡೆತಂಡ. ವಿದ್ವಾನ್ KP ಕುಮಾರಗುರು ತಂತ್ರಿ ದುಂಬಾಳ್ತೆಡು ಪೂಜೆ ಮಲ್ಪನ ಸುಧಾಕರ ಅಡಿಗೆರಿತದ ಧಾರ್ಮಿಕ ಕಾರ್ಯ ನಡೆತಂಡ. ರಾಜ್ಯದ ಸಾರಿಗೆ ಇಲಾಖೆ ಬೊಕ್ಕ ಮುಜರಾಯಿ ಮಂತ್ರಿ ರಾಮಲಿಂಗಾರೆಡ್ಡಿ ನಗಾರಿ ಗೋಪುರಗೂ ಶಿಲಾನ್ಯಾಸ ಮಲ್ತೆರ. ರಾಮಲಿಂಗಾರೆಡ್ಡಿ ಪಾತ್ರೆಡ್ದು ರಾಜ್ಯಡು 25 ಲಕ್ಷ ಹೆಚ್ಚ ಆದಾಯ ಉಪ್ಪುನ 205 ಎ ಗ್ರೇಡ್ ದೇವಸ್ಥಾನಲು ಉಂಡು 525 ಲಕ್ಷ ರೂಪಾಯಿದ ಆದಾಯದ 133 ಬಿ ಗ್ರೇಡ್ ದೇವಸ್ಥಾನಲ್ಲ ಉಲ್ಲ. ಈ ರಡ್ಡೆ ಇಟ್ಟು ಮೂಜನೆ ಒಂಜಿ ಭಾಗದಾತ್ ದೇವಸ್ಥಾನಲು ಈ ರಡ್ಡು ಜಿಲ್ಲೆಡು ಉಂಡೊಂದು ಪಂಡ್ಯರ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರ ಪ್ರಮೋದ್ ರೈಪಾಳಜೆ ಗುರುಕಾರ್ಮೆ ವಹಿಸ್ತಿದ್ದಾರ. ಕಾಪು ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ, ದುಂಬುದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಬಕ ಅಭಯ ಚಂದ್ರ ಜೈನ್, ದುಂಬುದ ಶಾಸಕರು ಲಾಲಾಜಿ ಆರ್ಮೆಂಡನ್ ಲಿಸ್ಟ್ ಪಾಲ್ದಿತ್ತುಂಡ್ಯರ. ಕರ್ನಾಟಕದಲ್ಲಿ ದೇವರ ಜಿಲ್ಲೆ ಯಾವುದು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಅಲ್ವಾ. ಅತಿ ಹೆಚ್ಚು ದೇವಸ್ಥಾನಗಳಿರ್ತಕ್ಕಂಥ ಈ 2 ಜಿಲ್ಲೆಗಳಲ್ಲಿ ನಮ್ಮಲ್ಲಿ 205 ಎ ಗ್ರೇಡ್ ಟೆಂಪಲ್ಸ್ ಬರುತ್ತೆ. 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥದ್ದು. 193
ಬಿ ಗ್ರೇಡ್ ಟೆಂಪಲ್ಸ್ ಇರುತ್ತೆ. ಅದು 5 ಲಕ್ಷದಿಂದ 25 ಲಕ್ಷ ರೂಪಾಯಿ ಆದಾಯ ಇರ್ತಕ್ಕಂಥದ್ದು ಬಿ ಗ್ರೇಡ್ ಅಂತ ಕನ್ಸಿಡರ್ ಮಾಡ್ತೀವಿ. 5 ಲಕ್ಷಕ್ಕಿಂತಲೂ ಕಡಿಮೆ ಆದಾಯ ಇರ್ತಕ್ಕಂಥದ್ದು ಸಿ ಗ್ರೇಡ್ ಟೆಂಪಲ್ಸ್. ಅದು ಸುಮಾರು 34,000 ಟೆಂಪಲ್ಸ್ ಇದೆ. ಈ ಎ ಗ್ರೇಡು ಬಿ ಗ್ರೇಡಲ್ಲಿ 205, 193 ಒಂದು 3ನೇ ಒಂದು ಭಾಗ 2 ಜಿಲ್ಲೆಯಲ್ಲಿದೆ. ಗುರು ಆದುಪ್ಪನಾಯಗ್ ಅಹಂ ಒಪ್ಪೆರಬಲ್ಲಿ ತಾನು ಕಲ್ತಿನವು ನನ್ನೆಲ್ಲ ಬಾಕಿ ಉಂಡೊಂದು ಎನ್ನೊಡೊಂದು ದುಂಬುದ ಉಪನ್ಯಾಸಕರ ಡಾಕ್ಟರ್ ಅನಂತಕೃಷ್ಣ ಭಟ್ ಪಂತೆರ ಸನಾತನ ನಾಟ್ಯಾಲಯದ ಗುರು ಪರಂಪರಾ ಕಾರ್ಯಕ್ರಮಟು ಗುರು ವಂದನೆದೆ ತೊಂದು 6 ಪಾತಿರಿಯರ ಕುಡ್ಲದ ಸನಾತನ ನಾಟ್ಯಾಲಯದ ನಿಲೆಟ್ ಸನಾತನ ಗುರು ಪರಂಪರ ನಾಟ್ಯಾಚಾರ್ಯ ಕಮಲಕ್ಷರ್ ಆಚಾರ್ ನಿಂಪುಡು ಗುರುವಂದನೆ ಸಂಸ್ಥೆದ ಕಲ್ಪನಕ್ಲೆರ್ದ ಭರತನಾಟ್ಯ ಐತಾರ ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡು ನಡೆತಂಡ ತೊಡರ್ ಪುಲ್ಪು ಪತ್ತಾದ ಕಾರ್ಯಕ್ರಮ ಉದಿಪನಾದ ಭರತನಾಟ್ಯ ಕಾರ್ಯಕ್ರಮ ಮುಡ್ದು ಬತ್ತಂಡ ಗುರುವಂದನಾ ಸಭಾಲಿಸಿದ ಸನಾತನ ನಾಟ್ಯಾಲಯದ ನಿರ್ದೇಶಕರ ಚಂದ್ರಶೇಖರ ಶೆಟ್ಟಿ ಮಾತರೆಲ್ ನೆದ್ಕೊಂಡು ಸುರುತ ಪಾತಿರ ಪಂಡ್ಯರ ಸಂಸ್ಥೆದ ವಿದುಷಿ ಶಾರದಮಣಿ ಶೇಖರ್ ಬಿನ್ನೆರೆಗ ಮರ್ಯಾದೆ ಮಲ್ತೆರ ಮಲ್ಲ ಬಿನ್ನೆರ ಕಮಾಲಕ್ಷ ಆಚಾರ್ಯನ ಶಿಷ್ಯದೆ ಕೃಪಾ ಪಡ್ಕೆ ನಾಟ್ಯಾಚಾರ್ಯ ಕಮಾಲಕ್ಷ ಆಚಾರ್ಯನ ಗುರು ಸ್ಮರಣೆ ಮಲ್ತದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನಂಕಿಂಚಿನ ಬರ್ಪಣ ಇನ್ನು ಸಮಾಜಗೂ ಅರ್ಪಣೆ ಮಲ್ಪಡೊಂದು ಗುರುಕುಲು ಪನೊಂದಿತ್ತೆರ ಎಂಕುಲಿತ್ತೆ ಚೂರಾಂಡಲ ಸಾಧನೆ ಮಲ್ತದಿತ್ತಂಡ ಐಕ್ ಕಾರಣ ಕಮಾಲಕ್ಷ ಆಚಾರಂದು ಪಂಡ್ಯರ ಕೆನರಾ ಕಾಲೇಜ್ ತುಂಬುದ ಉಪನ್ಯಾಸಕರ ಕುತ್ತಾರ ಬಾಲ ಸಂರಕ್ಷಣಾ ಕೇಂದ್ರದ ಡಾಕ್ಟರ್ ಅನಂತಕೃಷ್ಣ ಭಟ್ರೆಗ್ ಗುರುವಂದನೆದ ಸಮ್ಮನ ಬಾರಿ ಮರ್ಯಾದೆಡ್ ಕರಿತದ ಸೊಲ್ಮೆ ಸಂದಾಯರ ಅನಂತಕೃಷ್ಣ ಭಟ್ರು ಪಾತಿರ್ದು ಕವಿಗೆ ಕವಿ ಒಲಿವಂ ಕಲೆಗೆ ಕವಿ ಮುನಿವಂ ಪಂಪುನ ಪಾತೆರ ಉಂಡು ಗುರು ಆದುಪ್ಪನಾಯಗ್ ಅಹಂ ಉಪ್ಯರೆಬಲ್ಲಿ ತಾನು ಕಲ್ತನವು ನನಲ ಬಾಕಿ ಉಂಡಿ ಅನ್ನೋಡು ಶಿಷ್ಯ ಆಪನಾಯ್ಡಲ ಶಕ್ತಿ ಉಪ್ಪುಡು ಜ್ಞಾನದ ಬಗೆಟ್ ಬಾಜಿಲು ಉಪ್ಪುಡೊಂದು ಪಂಡ್ಯರ ಸಾಧಕರೈನ ರಾಧಿಕಾ ಶೆಟ್ಟಿಯರಿಗೆ ನೃತ್ಯ ಪ್ರೇರಣಾ ಗೌರವ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತ್ಯರ ರಾಧಿಕಾ ಶೆಟ್ಟಿ ಬೊಕ್ಕ ಕಮಲಕ್ಷ ಆಚಾರ್ಯನ ಮಗಲು ನಾಟ್ಯ ವಿದುಷಿ ಹರ್ಷಿಣಿ ಆಚಾರ್ ಪಾತ್ರಿಡ್ದು ಸನಾತನ ನಾಟ್ಯಾಲಯಗೂ ಎಟ್ಟಿಪ್ಪು ಬೈಕಿಯರ ಸಂಸ್ಥೆದ ನಾಗರಾಜ್ ಶೆಟ್ಟಿ ಈ ಪುರ್ತುಡಿತ್ಯರ ವಿದುಷಿ ಶ್ರೀಲತಾ ನಾಗರಾಜ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರ ಇವತ್ತು ನಾವೇನಾದರೂ ಕಲಾಕ್ಷೇತ್ರದಲ್ಲಿ ಅಲ್ಪ ಸ್ವಲ್ಪ ಹೆಸರು ಮಾಡಿದ್ದೆ ಅಂದರೆ ಅದಕ್ಕೆ ಅವತ್ತು ಅವರು ಬೀಜ ನೆಟ್ಟು ನೀರೆರೆದು ಪೋಷಿಸಿದ ಫಲ ಇವತ್ತು ನಾವೆಲ್ಲರೂ. ಅದರಿಂದ ಇಂತಹ ಉದಾರ ಮನಸ್ಸಿನ ಶ್ರಮಜೀವಿ ಗುರುಗಳನ್ನು ನಾವು ಸದಾ ಗುರುಗಳನ್ನು ಎಷ್ಟು ಸ್ಮರಿಸ್ತೇವೋ ಅಷ್ಟು ಶಿಷ್ಯರಿಗೆ ಒಳ್ಳೆಯದಾಗೋದ್ರಲ್ಲಿ ಸಂದೇಹನೇ ಇಲ್ಲ. ನಾನು ಸುದೀರ್ಘ ಕಾಲ 2007ರವರೆಗೆ ಕೆನರಾ ಕಾಲೇಜ್ನಲ್ಲಿದ್ದು ಈಗ ವೃತ್ತಿಯಿಂದ ನಿವೃತ್ತಿ. ಆದರೆ ಹೈಸ್ಕೂಲಿಗೆ ಹೋಗ್ತೇನೆ, ಕಾಲೇಜಿಗೆ ಹೋಗ್ತೇನೆ, ಸಂವಿಧಾನದ ಬಗ್ಗೆ ಮಾತಾಡುವಂಥ ಪುಸ್ತಕ ಬರೆದಿದೆ. ಇದೊಂಥರ ಖುಷಿ ನಮಗೆ. ಯಾಕೆಂದರೆ ಗುರು ಆಗಿದ್ದವ ಯಾರು ಕೂಡ ಅಹಮಿಕೆ ಇರಬಾರ್ದು. ಒಂದು. ಎರಡನೇದು, ನಾನು ಕಲ್ತದ್ದು ಇನ್ನೂ ಬಾಕಿ ಇದೆ, ತಿಳ್ಕೊಳ್ಳುವಂಥದ್ದು ಬಾಕಿ ಇದೆ ಅಂತ ಹೇಳುವಂಥದ್ದು ಆ ಜ್ಞಾನ ದಾಹ ಇರಬೇಕು. ಇಂದು ಇಲ್ಲಿ ನನ್ನನ್ನು ಈ ನನ್ನ ಪುಟ್ಟ ಕಾರ್ಯಕ್ಕೆ ಒಂದು ಗೌರವ ಕೊಟ್ಟದ್ದಕ್ಕಾಗಿ ನನ್ನ ಕೃತಜ್ಞತೆಗಳು. ಹಾಗೆ ಈ ವಿದ್ಯೆಯನ್ನು ಪ್ರಾರಂಭಿಕವಾಗಿ ಕಲಿಸಿಕೊಟ್ಟ ಟೀಚರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಬಿರುವೇರು ಕುಡ್ಲ ಶಕ್ತಿದಾಂತಿ ನಕ್ಲಿಗು ಬಲಕುರ್ಪನ ಕೆಲಸ ಮಲ್ತೊಂದುಂಡೊಂದು ಸಿನಿಮಾ ನಟೆ ರೂಪೇಶ್ ಶೆಟ್ಟಿ ಪಂತೆರ ಬಿರುವೇರು ಕುಡ್ಲ ಬೊಕ ಕಾರುಣ್ಯ ಸೇತು ಫೌಂಡೇಶನ್ದ ಸ್ಪಂದನ ಪಣವು ಸಾಯಪಟ್ಟುನ ಕಾರ್ಯಕ್ರಮಟ 6 ಪಾತಿರಿಯರ ಕುಡ್ಲದ ಬಳ್ಳಾಲ್ಬಾಗ್ದ ಶ್ರೀ ಭಗವತಿ ದೇವಸ್ಥಾನಡು ಬಿರುವೇರು ಕುಡ್ಲ ಬೊಕ ಕಾರುಣ್ಯ ಸೇತು ಫೌಂಡೇಶನ್ದ ನಿಲೆಟ್ ಶಕ್ತಿದಾಂತಿನ ಕುಟುಂಬಲೆಗ ಮರ್ದಗಾದ್ದೀವನ್ನ ಸ್ಪಂದನ ಪಣವು ಸಾಯಪಟ್ಟುನ ಕಾರ್ಯಕ್ರಮ ನಡೆತಂಡ ಸಿನಿಮಾ ನಟೆ ರೂಪೇಶ್ ಶೆಟ್ಟಿ ಕುದ್ರೋಳಿ ಗುರು ಬೆಳದಿಂಗಳು ಸಂಸ್ಥೆದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ, ಕುದ್ರೋಳಿ ಕ್ಷೇತ್ರದ ದುಂಬುದ ಗುರುಕಾರ್ಯರು HS ಸಾಯಿರಾಮ್, ನಮ್ಮ ಟಿವಿ ನಿರ್ದೇಶಕರ ಡಾಕ್ಟರ್ ಶಿವಶರಣ ಶೆಟ್ಟಿ ಇಂಚ ಭಿನ್ನೆರಿತದ ಶಕ್ತಿ ದಾಂತಿನಕ್ಲ ಮರ್ದದ ಕಡ್ಚಿಗ ಸ್ಪಂದನಾ ಪಣವು ಸಾಯ ಪಟ್ಟಿಯರ ರೂಪೇಶ್ ಶೆಟ್ಟಿ ಪಾತ್ರಿಡ್ದು ಬಿರುವೇರು ಕುಡ್ಲ ಸಂಸ್ಥೆ ಉದಯ ಪೂಜಾರಿ ಬಳ್ಳಲ್ಬಾಗ್ ದುಂಬಾಳ್ತದ ದೋಸ್ತಿಲಿನ ಕೂಟ ಸಮಾಜುಡು ಗಟ್ಟಿಮುಟ್ಟುಡು ಬುಲೆದ್ ಶಕ್ತಿದಾಂತಿ ನಕ್ಲಿಗೆ ಬಲಕುರ್ಪನ ಕಾರ್ಯ ಮಲ್ತೊಂದುಂಡು ಒಂದು ಸಮಾಜಗೂ ಮಲ್ಲ ಸೇವೆ ಅಂದು ಪಂಡ್ಯರ ಸ್ವಸ್ತಿಕ ಆರ್ಯ ಕಾರುಣ್ಯ ಸೇತು ಫೌಂಡೇಶನ್ ಮಲ್ತೊಂದು
ಬಡವರ್ಗದ ಸಾಯಿಗು ದುಂಬು ಬೈದಿನವು ಪುಗರುನ ಸಂಗತಿ ಈ ಸಂಸ್ಥೆಲಿಗೆ ಜನ ಶಕ್ತಿ ದಿಂಜಾವುಡೊಂದಾರು ಪಂಡಿರ ಪದ್ಮರಾಜ್ ಆರ್ ಪೂಜಾರಿ ಪಾತಿಡ್ದು ಜವನ ಶಕ್ತಿಲು ಎಡ್ಡೆ ಸಮಾಜಗಾದ ಕೈ ಜೋಡ್ಸಾನಾಗ ಎಂಚಿನ ಕೆಲಸಲ ಮಲ್ಪಲಿ ಪನ್ಪನೇಕ ಬಿರುವೇರು ಕುಡ್ಲ ಉದಾರ್ಮೆ ಆದೊಂಡೊಂದು ಪಂಡಿರ ಬಿರುವೇರು ಕುಡ್ಲ ಸಂಸ್ಥೆದ ತಾಪಕ ಗುರ್ಕಾರ್ಯರು ಉದಯ ಪೂಜಾರಿ ಬಳ್ಳಲ್ಬಾಗ್ ಕಾರುಣ್ಯ ಸೇತು ಫೌಂಡೇಶನ್ದ ಸ್ವಸ್ತಿ ಕಾರ್ಯ ಪ್ರಮೋದ್ ಬಳ್ಳಲ್ಬಾಗ್ ಲತೀಶ್ ಪೂಜಾರಿ ಪ್ರವೀಣ್ ಬಗಂಬಿಲ ಲೋಹಿತ್ ಗಟ್ಟಿ ರಾಮ್ ಎಕ್ಕೂರು ಕಾರ್ಯಕ್ರಮಟ್ಟು ಪಾಲ್ಗೊಂಡಿರ. ಬಿರುವೇರು ಕುಡ್ಲ ಉದಯ ಪೂಜಾರಿ ಅವರ ನೇತೃತ್ವದಲ್ಲಿ ಹಾಗೆ ಕಳೆದ ಬಾರಿಯಿಂದ ನಮ್ಮ ಕಾರುಣ್ಯ ಸೇತು ಈ ಸಂಘಟನೆಯ ನಮ್ಮ ಸ್ವಸ್ತಿ ಕಾರ್ಯ ಇವರು ಕೂಡ ಒಂದು ಕೈ ಜೋಡಿಸಿರುವಂಥದ್ದು ಬಹಳ ಎಲ್ಲ ಯುವಕರಿಗೆ ಒಂದು ಪ್ರೇರಣೆ ಕೂಡ. ಯಾಕೆಂತ ಹೇಳಿದರೆ ಇವತ್ತಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯುವಕರು ಸ್ವಲ್ಪ ದುಡ್ಡಾದ ತಕ್ಷಣ ಬೇರೆ ಬೇರೆ ರೀತಿಯ ಮೋಜು ಮಸ್ತುಗಳಲ್ಲಿ ನಾವು ಖರ್ಚು ಮಾಡೋದನ್ನು ನೋಡ್ತಿರ್ತೇವೆ. ಆದರೆ ತಾವು ಗಳಿಸಿದಂಥ ಹಣಗಳಲ್ಲಿ ಸ್ವಲ್ಪ ಕಿಂಚಿತ್ತನ್ನು ಇಂಥ ಸಂಘಟನೆಗಳೊಟ್ಟಿಗೆ ಕೈ ಜೋಡಿಸಿ ಸಮಾಜದಲ್ಲಿ ಇರುವಂಥ ಅಶಕ್ತರಿಗೆ ಕೊಡ್ತಿರುವಂಥದ್ದು ಬಹಳ ಸಂತಸ ತಂದಿದೆ. ಇವತ್ತು ಕೂಡ ಸುಮಾರು 4 ಫ್ಯಾಮಿಲಿಗಳಿಗೆ ಸುಮಾರು 1.5 ಲಕ್ಷಕ್ಕೂ ಮಿಕ್ಕಿ ಸಹಾಯ ಹಸ್ತವನ್ನು ಚಾಚಿರುವಂಥದ್ದು ಖಂಡಿತವಾಗಲೂ ಪರಮಾತ್ಮ ಮೆಚ್ಚುವಂಥ ಕೆಲಸ. ಆ ತಾಯಿ ಭಗವತಿ ಹಾಗೆ ಕುಡ್ರೋಳಿ ಗೋಕರ್ಣನಾಥ ದೇವರು ಹಾಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಅನುಗ್ರಹ ಈ ತಂಡದ ಮೇಲೆ ಯಾವಾಗಲೂ ಇರಲಿ. 4 ಕುಟುಂಬಗಳಿಗೆ ಸಹಾಯ ಹಸ್ತವನ್ನು ಚಾಚುವಂಥ ಒಂದು ಕೆಲಸವನ್ನು ಬಿರುವೇರು ಕುಡ್ಲ ಅದರ ಮುಖ್ಯಸ್ಥರಾಗಿರುವಂತಹ ಉದಯ ಪೂಜಾರಿ ಬಳ್ಳಲ್ಬಾಗ್ ಹಾಗೂ ಅವರ ಇಡೀ ತಂಡ ಸೇರ್ಕೊಂಡು ಮಾಡ್ತಾ ಇದೆ. ಬಹುಶಃ ಸರ್ಕಾರ ಯಾವ ರೀತಿ ಕಷ್ಟಗಳಿಗೆ ಸ್ಪಂದನೆ ಮಾಡಬೇಕು ಅದೇ ರೀತಿಯ ಒಂದು ಉದ್ದೇಶವನ್ನು ಇಟ್ಕೊಂಡು ಯಾರೆಲ್ಲ ಬಡಬಗ್ಗರು ಇದ್ದಾರೆ, ಯಾರಿಗೆಲ್ಲ ಇನ್ನಷ್ಟು ಸಹಾಯದ ಅಗತ್ಯತೆ ಇದೆ ಅವರನ್ನು ಹುಡುಕಿ ನಿಜವಾಗ್ಲೂ ಯಾರಿಗೆ ಅಗತ್ಯತೆ ಇದೆ ಅದನ್ನು ಮಾಡುವಂಥ ಒಂದು ಕೆಲಸ ಬಿರುವೇರು ಕುಡ್ಲ ಕಳೆದ ಹಲವಾರು ವರ್ಷಗಳಿಂದ ಮಾಡ್ತಾ ಇದೆ. ಖಂಡಿತವಾಗ್ಲೂ ಇವರಿಗೆ ಇನ್ನಷ್ಟು ಸಹಕಾರದ ಅಗತ್ಯ ಇದೆ. ಜನರೆಲ್ಲ ಇವರಿಗೆ ಸಪೋರ್ಟ್ ಮಾಡಬೇಕು. ಏನಕ್ಕೆ ಅಂತಂದರೆ ಇಂತಹ ಕೆಲಸಗಳು ಪ್ರತಿಯೊಬ್ಬನ ಜವಾಬ್ದಾರಿ. ಒಂದು ಸಂಘವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದು ಅವರು ಮಾಡ್ತಾ ಇರುವಂತಹ ದೊಡ್ಡ ಸೇವೆ. ಆ ಸೇವೆಗೆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡೋ ಥರ ಆಗಲಿ. ಆ್ಯಂಡ್ ಉದಯ ಪೂಜಾರಿ ಬಳ್ಳಲ್ಬಾಗ್ ಅವರಿಗೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ, ಇನ್ನಷ್ಟು ಕುಟುಂಬಗಳಿಗೆ ಅವರು ಆಸರೆ ಆಗುವಂಥದ್ದು ಆಗಲಿ. ಬರವು ಕಲ್ಪನಕ್ಲು ದೇಶದ ನನದ ಭವಿಷ್ಯಗೂ ರೂಪುಕೊರ್ಪುನ ಪ್ರೊಜೆಕ್ಟ್ಲೊಂದು MRPLದ CSR ವಿಭಾಗದ ಕೇಶವ ಪಾಟಾಳಿ ಪಂತೆರ MRPL ಸ್ವಚ್ಛತಾ ಪಕ್ವಾಡ ಲೆಕ್ಕೊಡು ಕಾವೂರು ಸರ್ಕಾರಿ ಕಾಲೇಜಿದ ಜತೆ ಸಿರಿಗಿಡ್ ನಡಪಾಯಿನ ಸ್ವಚ್ಛತಾ ಜಾಥಾ ಕಾರ್ಯಕ್ರಮಟ್ಟು 6 ಪಾತಿರಿಯರು. MRPL ಬೊಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾವೂರ್ದ ಜತೆ ಸಿರಿಗೆಡ್ MRPLದ ಸ್ವಚ್ಛತಾ ಪಕ್ವಾಡದ ಲೆಕ್ಕೊಡು ಸ್ವಚ್ಛತಾ ಜಾಥಾ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. MRPL CSR ವಿಭಾಗದ ಕೇಶವ ಪಾಟಾಳಿ ಪಾತಿಡ್ದು ಬರವು ಕಲ್ಪನಕ್ಲು ದೇಶದ ನನ್ನದ ಭವಿಷ್ಯ ಕಟ್ಟುನ ಪ್ರಜೆಕುಲು ನಿರ್ಮಲದ ಬಗೆಟ್ ಮುಖ್ಯ ಆದ ಕಲ್ಪನಕ್ಲು ಸಮಾಜಗೂ ಪಂಡದು ಕೊಡ್ದು ಮಾದರಿ ಆವಡು ಸ್ವಚ್ಛತೆ ಪನ್ಪುನವು ನಮ್ಮ ಎಲ್ಲರದೇ ಶುರು ಆವಡೊಂದು ಪಂಡಿರ. MRPLದ ಹರೀಶ್ ರಾವ್ ಕಾವೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಪ್ರಿನ್ಸಿಪಾಲರು ಮಮತಾ ಉಪನ್ಯಾಸಕರು ಈ ಪುರ್ತುಡಿತ್ತೆರ. ಕಾವೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿರ್ದು ಕಾವೂರು ಪೇಂಟೆ ಮುಟ್ಟ ಬೇತೆ ಬೇತೆ ಘೋಷಣೆದ ಒಟ್ಟುಗು ಜಾಥಾ ನಡತಂಡ 5 ಬುಕ್ಕ ಬೀದಿ ನಾಟಕ ನಡತಂಡ. ಅಕ್ಕ, ನಿಮ್ಮ ಹಸು ಬೀದಿ ಬದಿಯಲ್ಲಿರುವ ಕಸಗಳನ್ನು ತಿಂದು ಹೊಟ್ಟೆ ಹುಣ್ಣಾಗಿ ಸತ್ತೋಗಿದೆ. ಇವಾಗಿನ ಹಸು ಸತ್ತೋಯ್ತಾರಪ್ಪ, ಇದಕ್ಕೆ ಯಾರು ಹೊಡೆಯಪ್ಪ? ಪಕ್ವಾಡ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡ್ತಿದ್ದೇವೆ. MRPL ಸಂಸ್ಥೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಕಂಪನಿಯಲ್ಲಿ ಜುಲೈ 1ರಿಂದ 15ರವರೆಗೆ ಸ್ವಚ್ಛತಾ ಪಕ್ವಾಡವನ್ನು ಸೆಲೆಬ್ರೇಟ್ ಮಾಡ್ತೇವೆ. ಆ ಸ್ವಚ್ಛತಾ ಪಕ್ವಾಡದಲ್ಲಿ ಅಂದರೆ ಸ್ವಚ್ಛತೆ ಬಗ್ಗೆ ಇಂಪಾರ್ಟೆನ್ಸ್ ಅರಿವನ್ನು ಮೂಡಿಸಲಿಕ್ಕೋಸ್ಕರ ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಫಸ್ಟ್ ದಿನ ಪ್ಲೆಜ್ ತೆಗೆದುಕೊಳ್ಳೋದು, ಸೆಕೆಂಡ್ ದಿವಸ ನಾವು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಹತ್ತಿರದ ಸ್ಕೂಲಲ್ಲಿ ಮಾಡಿದ್ದೇವೆ. ಮೂರನೇ ದಿವಸ ಎಂಡೊಂದು ಸ್ವಲ್ಪ ಮಕ್ಕಳಿಗೆಲ್ಲ ಕಿಟ್ಟನ್ನು ಕೊಡುವಂಥದ್ದು. 4ನೇ ದಿವಸ ನಾವು ಇದು ಮೆಡಿಕಲ್ ಕ್ಯಾಂಪು, ಅದೇ ಥರ ಇನ್ನೊಂದು ದಿವಸ ನಿನ್ನೆ ಆಶಾ ಕಾರ್ಯಕರ್ತರಿಗೆ ಸ್ವಚ್ಛತಾ ಕಿಟ್ಟು ಕೊಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅದೇ ಥರ ಇವತ್ತು 11ನೇ ದಿವಸ
ಇವತ್ತು ನಾವು ಇದು ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಮೂಡಿಸೋದು, ಇದು ನಾಟ್ ಓನ್ಲಿ ಸ್ಕೂಲಲ್ಲಿ ಮತ್ತು ಪಬ್ಲಿಕ್ಗೂ ಸಹ ಸ್ವಚ್ಛತೆ ಬಗ್ಗೆ. ಮಾಣಿಲ ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಜೂನ್ 22 ಆಗಸ್ಟ್ ಎನ್ಮುಟ ನಡೆದುಂಡು. ಐತಾರ 22ನೇ ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡೆತಂಡು. ಬಂಟ್ವಾಳ ತಾಲೂಕದ ಶ್ರೀಧಾಮ ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಸ್ಥಾನಡು ಜೂನ್ 22 ಆಗಸ್ಟ್ ಎನ್ಮುಟ 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ನಡೆತೊಂದುಂಡು. ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯರ್ನ ದುಂಬಾಳ್ತಿಡ ನಿಚ್ಚಲ ಕಾಂಡಿಡ್ದ ರಾತ್ರಿ ಮುಟ್ಟಲ ಧಾರ್ಮಿಕ ಕಾರ್ಯ ಕರಿತೊಂದಿದ್ದದು. ಐತಾರ 22ನೇ ದಿನದ ಕಾರ್ಯಕ್ರಮ ನಡೆತಂಡು. ಪುಲ್ಯಕಾಂಡೆ 5 ಗಂಟೆಗೆ ಗಣಪತಿ ಹೋಮ ಕಾಂಡಿಡ್ದ ಬಯ್ಯ ಮುಟ ಬೇತೆ ಬೇತೆ ಭಜನಾ ಮಂಡಲದಕ್ಲನ ಸಾಕಾರುಡು ಭಜನಾ ಸಂಕೀರ್ತನೆ, ಪಂಚಾಮೃತ ಅಭಿಷೇಕ, ಕಲ್ಪೋಕ್ತ ಲಕ್ಷ್ಮೀ ಪೂಜೆ, ವಾಯನದಾನ, ಶ್ರೀ ಗುರು ಪೂಜೆ, ಬಾಲಭೋಜನ, ನಾಗದೇವರಿಗೆ ಪೇಡ್ದ ಅಭಿಷೇಕ, ಗೋಮಾತಾ ಪೂಜೆ, ಸಾಮೂಹಿಕ ಕುಂಕುಮಾರ್ಚನೆ ನಡೆತಂಡು. ಮಧ್ಯಾಹ್ನ ಮಹಾಪೂಜೆ ಅದು ಭಕ್ತರಿಗೆ ತೀರ್ಥ ಪ್ರಸಾದ ಕೊಡ್ದು ನುಪ್ಪು ಪ್ರಸಾದ ನಡೆತಂಡು. ಊರು ಪರ ಊರ್ಲೆನ ಭಕ್ತರು ಈ ಪುಡ್ತೊಡಿತ್ತಾರೆ. ಬೈಯಗ್ ಪೊರ್ತು ಕಂತನಗ ಶ್ರೀ ಲಕ್ಷ್ಮೀ ಪೂಜೆ ಹಿಡಿದು ಬೊಕ್ಕ ಮಹಾಪೂಜೆ ನಡೆತಂಡು. ಆಗಸ್ಟ್ ಎನ್ಮೇಕ್ ಶ್ರೀವರ ಮಹಾಲಕ್ಷ್ಮಿ ಪೂಜೆದ ಒಟ್ಟಿಗೂ 48 ದಿನದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಅಕ್ಕೇರಿ ಆಯ್ರುಂಡು. ತಲಪಾಡಿ ಕಿನ್ಯದ ಕುತುಬಿಯ ಪರ ವಿದ್ಯಾರ್ಥಿ ಕಮಿಟಿದ ಬಂಗಾರ ಪರ್ಪದಲ್ಲಿ ಕೊಡು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಬೊಕ್ಕ ದೇರ್ಲಕಟ್ಟೆದ ಏನಪಯ್ಯ ಆಸ್ಪತ್ರೆ ನೆತ್ತೆರ್ ನಿಧಿ ಜತೆ ಸೇರ್ಗೆಡು ಸಾರ್ವಜನಿಕ ನೆತ್ತೆರ್ದಾನ ಶಿಬಿರ ನಡೆತಂಡು. ಉಳ್ಳಾಲ ತಾಲೂಕು ಕಿನ್ಯದ ಮದರಸ ಹಾಲ್ಡ್ ಐತರ ಸಾರ್ವಜನಿಕ ನೆತ್ತೆರ್ದಾನ ಶಿಬಿರ ಅಟ್ಟಣೆ ಮಲ್ತದಿತ್ತೆರ. ಕಿನ್ಯದ ಕುತುಬಿಯ ಪರ ವಿದ್ಯಾರ್ಥಿ ಕಮಿಟಿದ ಬಂಗಾರ ಪರ್ಬದಲ್ಲಿ ಕೊಡು ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಬೊಕ್ಕ ದೇರ್ಲಕಟ್ಟೆ ಏನಪಯ್ಯ ಆಸ್ಪತ್ರೆದ ನೆತ್ತೆರ ನಿಧಿ ಜತೆ ಸೇರಿಗೆಡು ಈ ಕಾರ್ಯಕ್ರಮದ ಇದಿತ್ತೆರ. ಕಮಿಟಿದ ಪ್ರಧಾನ ಕಾರ್ಯಂತರ ಎದ್ಕೊಂಡು ಸುರುತ ಪಾತಿರ ಪಂಡ್ಯರ ಕಿನ್ಯ ಕೇಂದ್ರ ಜುಮ್ಮಾ ಪಳ್ಳಿದ ಗುರ್ಕಾರ್ಯರ ಅಬೂ ಸಾಲಿ ಹಾಜಿ ಶಿಬಿರನ್ನು ದೀಪನ ಮಲ್ತೆರ. ಕುತುಬಿಯ ಪರ ವಿದ್ಯಾರ್ಥಿ ಕಮಿಟಿ ಗುರ್ಕಾರ್ಯರ ಅಷ್ಟಪ್ ಛಾಯ ರೆವ ಲೆಚ್ಚಲ್ ಗುರ್ಕಾರ್ಮ್ಯ ವಹಿಸ್ತಿತ್ತೆರ.
ಪ್ರಧಾನ ಕಾರ್ಯಂತ್ಯರ ಅಬ್ದುಲ್ ಖಾದರ್ ಹಾಜಿ ಪಣವದ ಗುರ್ಕಾರ್ಯರ ಸಾಧು ಕುನ್ಯೆ ಹಾಜಿ ಸಗ್ಬಾಕ್ ಕಾರ್ಯಂತ್ಯರ ಮೊಹಮ್ಮದ್ ಚಾಕತ ಪಡ್ಪು ಕಿನ್ಯಾ ಕೇಂದ್ರ ಜುಮಾ ಪಳ್ಳಿದ ದುಂಬದ ಗುರ್ಕಾರ್ಯರ KS ಇಸ್ಮಾಯಿಲ್ ಹಾಜಿ ಪಾಲ್ದಿತ್ತೊಂಡಿರು. ವಿಷಾದಕರ ವಿಷಯ ಅಂದರೆ ಟೀನೇಜಿನ ಮಕ್ಕಳು ಮದ್ರಸಾ ಕಲಿತು +2 ಪಾಸ್ ಆದ ಮಕ್ಕಳು ಅದಕ್ಕೆ ಸೇರ್ಪಡೆ ಆಗಬೇಕಾದ ಅಗತ್ಯ ಇದೆ. ಅವರ ಪ್ರಾಮುಖ್ಯತೆ ಇದೆ. ಇನ್ನು ಮುಂದಿನ ಜನಾಂಗಕ್ಕೆ ಮಾದರಿಯಾಗುವಂಥವರು ಈಗಿನ ಟೀನೇಜ್ ಮಕ್ಕಳು. ಅವರು ಇಂತಹ ದೀನಿ ಕಾರ್ಯಕ್ರಮದಲ್ಲಿ ಒಳಗೊಂಡು ತಮ್ಮ ಸೇವೆಯನ್ನು ಧಾರ್ಮಿಕ ಸಂಸ್ಥೆಗಳಿಗೆ ಮತ್ತು ಜನಗಳಿಗೆ ಊರಿಗೆ ಮಾಡಬೇಕಾದ ಅಗತ್ಯ ಇದೆ. ಅದಕ್ಕೆ ಒಳ್ಳೆಯ ಒಂದು ಸಂಘಟನೆಗಳಿಗೆ ಸೇರಿಕೊಂಡಾಗ ಅವರಿಗೆ ಬರುವ ಇನ್ನಿತರ ದುಶ್ಚಟಗಳು ಕೂಡ ದೂರವಾಗುವ ಸಾಧ್ಯತೆ ಇದೆ. ನಾವು ಸುಮಾರು 50 ಪದ್ಧತಿಗಳನ್ನು ನಾವು ಆಯೋಜಿಸಿದ್ದೇವೆ. ಅಲ್ಹಮ್ದುಲಿಲ್ಲಾಹ್. ಈ ಪದ್ಧತಿಗಳಲ್ಲಿ ಸುಮಾರು 20 ಪದ್ಧತಿಗಳು ಈಗಾಗಲೇ ನಿಮ್ಮೆಲ್ಲರ ಸಹಕಾರದಿಂದ ಸಾಧ್ಯವಾಗಿತ್ತು. ಅಲ್ಹಮ್ದುಲಿಲ್ಲಾಹ್. ಅದೇ ರೀತಿ ಮುಂದೆ ನಾವು 1.5 ತಿಂಗಳಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ಆಯೋಜಿಸಿದೆ. ಅದಕ್ಕೆಲ್ಲರೂ ನಿಮ್ಮ ಸಹಕಾರ ಅತಿ ಅಗತ್ಯವಾಗಿದೆ. ಚಾತುರ್ಮಾಸ ಪೂಜಾ ಸಮಿತಿದ ನಿಲೆಟ್ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ ಮಾರ್ಗದರ್ಶನಡು ಬೆದ್ರದ ದಿಗಂಬರ ಜೈನ ಮಠಟು ಐತಾರ ಪಾರ್ಶ್ವನಾಥ ಸ್ವಾಮಿಗ ಪಂಚಾಮೃತ ಅಭಿಷೇಕ ಕಲಿಕುಂಡ ಯಂತ್ರಾರಾಧನೆ ನಡೆತಂಡು. ಬೆದ್ರದ ಶ್ರೀ ದಿಗಂಬರ ಜೈನ ಮಠಟು ಚಾತುರ್ಮಾಸ ಪೂಜಾ ಸಮಿತಿದ ನಿಲೆಟ್ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರಿಯ ಮಹಾಸ್ವಾಮೀಜಿ ಮಾರ್ಗದರ್ಶನಡು ಪಾರ್ಶ್ವನಾಥ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಕಲಿಕುಂಡ ಯಂತ್ರಾರಾಧನೆ ಐತಾರ ನಡೆತಂಡ. ಸ್ವಾಮೀಜಿಯರ ಆಶೀರ್ವಚನ ಕುರಿಯರ ಲಕ್ಷಭೂತ ಪೂಜೆ ಆಚಾರ್ಯರನ ಪಾದಪೂಜೆ ಅದು ಆರತಿ 18 ಬೊಕ್ಕ ಉಪಹಾರ ಸೇವೆ ನಡೆತಂಡ. ಜಿಲ್ಲಾ ನ್ಯಾಯಾಧೀಶರ ಬಸವರಾಜ್ ಆಳ್ವಸ್ ಕಾಲೇಜ್ ಸಸ್ಯ ವಿಭಾಗದ ತಜ್ಞರ ಮುತ್ತಪ್ಪ ಒಪ್ಪಿಕೋ ಪಚ್ಚೆವನ ಸಿರಿ ಪ್ರತಿಷ್ಠಾನದ ಕೃಷ್ಣಯ್ಯ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡೆರ. ಚಾತುರ್ಮಾಸ್ಯ ಪೂಜಾ ಸಮಿತಿದಕ್ಕಲು ಭಕ್ತಿರು ಪುರ್ತುಡಿತ್ತೆರ. ಪುಸ್ತಕದ ಮಾಧ್ಯಮ ಆವಾಗ ಇರಲಿಲ್ಲ. ಆವಾಗ ಪುಸ್ತಕ ಯಾವುದು? ಅದು ತಾಳಗೋಡಿ, ನಾಡ ಪ್ರತಿಗಳು. ದಕ್ಷಿಣ ಭಾರತದಲ್ಲಿ ತಾಳೆ ವೃಕ್ಷದಿಂದ ಈ ಎಲೆಗಳ ಮೂಲಕ 45 ದಿನ ನೀರಿನಲ್ಲಿ ಹಾಕಿ ಅದನ್ನು ಪೇಪರ್ನ ಹಾಕಿ ಮಾಡಿ ಅದರಲ್ಲಿ ಅಕ್ಷರವನ್ನು ಆಚರಿಸ್ತಾರೆ. ಅಂತ ಗ್ರಂಥಗಳು 400 ವರ್ಷ ಬಾಳಿದೆವು. ನಮ್ಮ ನ್ಯಾಯ, ತರ್ಕ, ವ್ಯಾಕರಣ, ಸಿದ್ಧಾಂತ, ಔಷಧ ಎಲ್ಲ ಒಳ್ಕೊಂಡು ಬಂದಿರುವುದು ಈ ತಾಳೆ ವೃಕ್ಷದಿಂದ. ಯಕ್ಷಗಾನ ಕಲಾರಂಗ ಭಾರತೀಯ ಸಂಸ್ಕೃತಿದ ಭವ್ಯ ಪರಂಪರೆದ ಕಲಶಪ್ರಾಯ ಆದುಂಡೊಂದು ಧರ್ಮದರ್ಶಿ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಪಂತೆರ ಒಡಿಪುದ ಯಕ್ಷಗಾನ ಕಲಾರಂಗದ ಪ್ರಶಸ್ತಿ ಪ್ರದಾನ ಲಿಸ್ಡ್ 6 ಗುರ್ಕಾರ್ಮೆದ ಪಾತೆರ ಪಂಡೆರ. ಯಕ್ಷಗಾನ ಕಲಾರಂಗ ಒಡಿಪುದ ಪ್ರಶಸ್ತಿ ಪ್ರದಾನ ಬಕ ಕರ್ನಾರ್ಜುನ ತಾಳಮದ್ದಲ ಕೂಟ ಐತಾರ ಒಡಿಪುದ ಇನ್ಫೋಸಿಸ್ ಫೌಂಡೇಶನ್ ಯಕ್ಷಗಾನ ಡೆವಲಪ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ನಡೆತಂಡ. ಕಾರ್ಯಕ್ರಮ ಉದಿಪನಾದ ಸುರುಕು ಕರ್ನಾರ್ಜುನ ತಾಳಮದ್ದಲ ಮೂರ್ದು ಬತ್ತಂಡ. ಪ್ರಶಸ್ತಿ ಕೊರ್ಪನಲಿಸಡ್ ಯಕ್ಷಗಾನ ಕಲಾರಂಗದ ಗುರ್ಕಾರ್ಯರ ಎಂ ಗಂಗಾಧರರಾವ್ ಮಾತರೆಯನ್ನು ಎತ್ಕೊಂಡರ. ಕಾರ್ಯಾಂತ್ಯರ ಮುರಳೀಧರ ಕಡೇಕಾರ್ ಪ್ರಶಸ್ತಿ ಸಂಸ್ಥೆದ ಯಕ್ಷ ಶಿಕ್ಷಣ ಬಡವಿರ ಕಲಾವಿದಿರ್ಬಕ ವಿದ್ಯಾರ್ಥಿಗಳಿಗೆ ಕಟ್ಟದು ಕೊರ್ಪನ ಇಲ್ಲಲೆನ ಬಗೆಟ್ ಮಾಹಿತಿ ಕೊಡದು ಈ ಸರ್ತಿ 74 ಕೊರೊಂದುಂಡೊಂದು ಪಂಡಿರ. ತಾಳೆಮದ್ದಲೆ ಅರ್ಥಪಂಪನ ಕಲಾವಿದರಿಗೆ 2 ಪ್ರಶಸ್ತಿಯನ್ನು ಕೊರೊಂದಿತ್ತದ. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಗುರ್ಕಾರ್ಮೆಡ್ ಎಂ ಗಂಗಾಧರ ರಾಯರ್ನ ಅಮ್ಯರನ ಪುದರಡು ಕೊರ್ಪನ ಮಟ್ಟಿ ಮುರಳೀಧರರಾವ್ ಪ್ರಶಸ್ತಿನ ಡಾಕ್ಟರ್ GL ಹೆಗ್ಡೆರಿಗೆ ಪೆರ್ಲಾ ಕೃಷ್ಣ ಭಟ್ ಪ್ರಶಸ್ತಿನ ಸರ್ಪಂಗಳ ಈಶ್ವರ ಭಟ್ರೆ ಕೊಡದು ಮರ್ಯಾದೆ ಮಂತ್ಯರ. ಡಾಕ್ಟರ್ GL ಹೆಗ್ಡೆ ಪಾತಿಡ್ದಿಡಿ ಯಕ್ಷಗಾನ ವಲಯ ಬೊಕ ಸರ್ಕಾರಲ ಮರ್ಯಾದೆ ಮಲ್ಪಡಾಯಿನ ಸಂಸ್ಥೆ ಯಕ್ಷಗಾನ ಕಲಾರಂಗ ಆದುಂಡು ಒಂದು ಯಕ್ಷಗಾನ ಗುನಿದಿ ಇತ್ತಿನಂಚ ಉಂಡೊಂದು ಪಂಡೆರ. ಸರ್ಪಂಗಳ ಈಶ್ವರ ಭಟ್ರು ಪಾತಿಡ್ದು ತಾನು ಬೊಕ ಪಾಕಜನ ಕಲಾವಿದರನ್ನು ಈ ಸಂಸ್ಥೆ ಒಲೆ ಪಾದಡ ಎಂಕುಕೊರ್ನ ಪ್ರತಿಯೊಂದು ಅವಕಾಶಲ ಪ್ರಶಸ್ತಿಂದ ಎನ್ನುವ ಎಂದು ಪಂಡೆರ. ಪಾಕಜನ ಕಲಾವಿದರಿಗೆ ಮರ್ಯಾದೆ ಪಣವನ್ನು ಈ ಪುರ್ತುಡು ಪಟ್ಟಿಯರ. ಡಾಕ್ಟರ್ ಭೀಮೇಶ್ವರ ಜೋಶಿ ಗುರ್ಕಾರ್ಮೆದ ಭಾಷಣ ಮಲ್ತದ ಭಾರತೀಯ ಸಂಸ್ಕೃತಿದ ಭವ್ಯ ಪರಂಪರೆದ ಕಲಶ ಪ್ರಾಯವಾದುಂಡು ಈ ಸಂಸ್ಥೆ ಯಕ್ಷಗಾನ ಕಲಾರಂಗ ಯಕ್ಷರಂಗ ವಿದ್ಯಾರಂಗ ಶಿಕ್ಷಣ ರಂಗ ಆದುಂಡು ಇಂದಿಟ್ ಏರಿಯರ್ ಸೇರೊಂದರ ಅಕ್ಲು ಮಾತ ಭಾಗ್ಯವಂತಿರ ಮಾತಾ ಕುರುಪುನವ ಈ ರಂಗದ ಕೊಡುಗೆ ಎಂದು ಪಂಡಿರ. ಯಕ್ಷಗಾನ ಕಲಾರಂಗದ ಕಿಶನ್ ಹೆಗ್ಡೆ ಪೆರ್ಲಾ ಕೃಷ್ಣ ಭಟ್ ಪ್ರಶಸ್ತಿದ ತಾಪಕೆರ ಕೃಷ್ಣ ಪ್ರಸಾದ ಅಡ್ಯಂತ್ಯಾಯರ ಸರಸ್ವತಿ ಮಾಯಾ ಹೆಗ್ಡೆ ಪೆರ್ಲಾ ರಾಜಾರಾಮ್ ಭಟ್ ಲಿಸ್ಟ್ ಪಾಲ್ದಿತ್ತೊಂಡಿರ.
ಮುರಳಿ ಕಾರ್ಯಕ್ರಮ ಸುಧಾರ್ತಿರ. ಯಕ್ಷಗಾನದವರಿಗೆ ಒಂದು ನಿಧಿ ಇದ್ದ ಹಾಗೆ ಇದು ನಮ್ಮ ಆದ್ಯ ಕರ್ತವ್ಯ ಇದು. ಯಾಕೆಂದ್ರೆ ಅದು ನಮ್ಮ ಕಲೆ, ಕರ್ನಾಟಕದ ಅಸ್ಮಿತೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆ ಇರಬಹುದು, ಆದರೆ ನಿಜವಾದ ಸಂಸ್ಕೃತಿ ಇಲಾಖೆ ಇರೋದು ನಮ್ಮ ಯಕ್ಷಗಾನದಲ್ಲಿ. ಎಷ್ಟು ದೀರ್ಘಕಾಲದಿಂದ ಕನ್ನಡವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿದೆ. ಇಂತಹ ಮಹತ್ತರವಾದ ಒಂದು ಕಲೆಯನ್ನ ಇಡೀ ನನ್ನ ಕರ್ನಾಟಕ ರಾಜ್ಯದ್ದು ಅಂತ ಹೇಳುವ ಒಬ್ಬ ಹೊಣೆಗಾರಿಕೆಯ ಮುಖ್ಯಮಂತ್ರಿ ಮುಂದಿನ ದಿವಸಗಳಲ್ಲಿ ಬರಬೇಕು ಅಂತ ಆಶಿಸುವ ನಾನು. ಅನೇಕ ಕಾರ್ಯಕ್ರಮಗಳನ್ನು ನನಗೆ ಈ ಸಂಸ್ಥೆ ಒದಗಿಸಿದೆ. ಒಂದು ಸಂದರ್ಭದಲ್ಲಿ ಡೆಲ್ಲಿವರೆಗೂ ಕೂಡ ನಮ್ಮನ್ನವರು ಕರ್ಕೊಂಡು ಹೋಗಿದ್ದಾರೆ. ಮೇಲಾಗಿ ಇದು ಪೆರ್ಲ ಪಂಡಿತರ ಹೆಸರಿನಲ್ಲಿ ಕೊಡಲ್ಪಡುವಂತಹ ಪ್ರಶಸ್ತಿ. ಅವರ ಹೆಸರಿನ ಪ್ರಶಸ್ತಿಯೇ ನನಗೆ ಸಿಗುತ್ತಾ ಇರುವಂತಹದ್ದು ವಿಶೇಷ ಅಭಿಮಾನಕ್ಕೂ ಕೂಡ ಕಾರಣವಾಗಿದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ತಿಳಿಸ್ತಾ, ಮಾತೃ ಸ್ವರೂಪವಾಗಿ ನಿಂತಿದೆ ಅನ್ನುವಂಥದ್ದನ್ನು ಬಹಳ ಸಂತೋಷದಿಂದ ತೃಪ್ತಿಯಿಂದ ನಾವಿಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ರಂಗದ ಕಲಾರಂಗ ಯಕ್ಷರಂಗವೂ ಆಗಿದೆ, ವಿದ್ಯಾರಂಗವೂ ಆಗಿದೆ, ಶಿಕ್ಷಣ ರಂಗವೂ ಆಗಿದೆ. ಸರ್ವಸ್ವರೂಪದ ರಂಗಕಲೆಗಳನ್ನು ತೋರಿಸಿರ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆ ಯಕ್ಷಗಾನ ಕಲಾರಂಗದ್ದು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನೆಲೆಟ್ ಕಟೀಲ್ ಸರಸ್ವತಿ ಸದನುಡು 21ನೇ ವರ್ಷದ 7 ದಿನದ ಕಟೀಲ್ ತಾಳಮದ್ದಲೆ ಸಪ್ತಾಹ ಪಾಂಡವಾನಂ ಧನಂಜಯ ನಡೆತಂಡು. ಆಜನ ದಿನ ಶನಿವಾರ ಬಯ್ಯಗ ಶ್ರೀಧರ DS ಬರೆತಿನ ಆದಿನಾರಾಯಣ ದರ್ಶನ ಪ್ರಸಂಗದ ಕೂಟ ಮೂರ್ತು ಬತ್ತಂಡು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನೆಲೆಟ್ ಕಟೀಲ್ ಸರಸ್ವತಿ ಸದನುಡು 21ನೇ ವರ್ಷದ 7 ದಿನದ ಕಟೀಲ್ ತಾಳೆಮದ್ದಲೆ ಸಪ್ತಾಹ ಪಾಂಡವಾನಂ ಧನಂಜಯ ನಡೆತಂಡು. ಆಜನ ದಿನದ ಕೂಟೋಡು ಶನಿವಾರ ಕಟೀಲ್ ಶ್ರೀ ಅಸ್ರಣ್ಯರ ಕಲಾವಿದರಿಗೆ ಕಟೀಲ್ ಶ್ರೀ ದುರ್ಗನ ಶೇಷವಸ್ತ್ರ ಪಾಡ್ದು ಬೊಕ್ಕ ಕಟೀಲ್ದ ಯಕ್ಷಪತ್ರಿಕೆ ಕುಡಿದು ಎದ್ಕೊಂಡಿರ. ಆಜನ ದಿನ ತೇಟ್ ಸತ್ಯನಾರಾಯಣ ಪುಂಚಿತ್ತಾಯ ಬೊಕ್ಕ ದೇವಿಪ್ರಸಾದ ಆಳ್ವ ಮಕ್ಳೆನ ಭಾಗವತಿಕೆಡ ಶ್ರೀಧರ DS ಬರೆತಿನ ಆದಿನಾರಾಯಣ ದರ್ಶನ ಪ್ರಸಂಗದ ಕೂಟ ಮೂಡ್ದು ಬತ್ತಂಡ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುವ ನೀವು ಬಂದುದನ್ನು ಸಾಂಬನಿಂದ ತಿಳಿದೆ. ಸಾಂಬ ಎಳ್ಕೊಂಡು ಬಂದ ಹಾಗೆ ಇಲ್ಲಿಗೆ ಎಳ್ಕೊಂಡು ಬಂದ ನನ್ನ ಸ್ವಾಮಿ. ಓ, ನಿಮ್ಮಲ್ಲಿ ದೇವತೆಗಳನ್ನು ನಾವು ಕಾಣ್ತೇವೆ. ಓಹೋ, ಅಪ್ರಾಕೃತರಾದ ಅಮರರನ್ನು ಕಾಣುವ ಭಾಗ್ಯ ಈ ಭೂಮಿಯವರಿಗಿಲ್ಲವಂತೆ. ಆದರೆ ಬ್ರಾಹ್ಮಣರನ್ನು ಕಂಡು ಅವರ ಸಕಲ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಸಾಧ್ಯ. ಇಡಗಿನಿತ ನಮ್ಮ ಕುಡ್ಲ ತೊಳು ವಾರ್ತೆಲು ಮುಗಿಡ ನಾನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತೊಳು ವಾರ್ತೆಲು ಸೊಲ್ಮೆಲು.